ಕುಡ್ಲದ ಪುಗಾರ್ಥದ ಶಿಕ್ಷಣ ಸಂಸ್ಥೆ ಜಿಆರ್ ಎಜುಕೇಷನ್ ಟ್ರಸ್ಟ್ದ ಆಡಳಿತಡು ಶ್ರೀ ಗಣೇಶ್ ರಾವ್ ದಂಪತಿಗಳ ಮಾಲಕತ್ವಡ್ ನಡೆದೊಂದುಪ್ಪನ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆಡು ಈ ವರ್ಷ ಕೋವಿಡ್ ಹಿನ್ನೆಲೆಡು ಸರಳ ರೀತಿಯ ಶ್ರೀ ಲಕ್ಷ್ಮೀ ಪೂಜೆ ದೀಪಾವಳಿ ಸಂಭ್ರಮನ ಆಚರಿಸಾಯಿರು. ಕುಡ್ಲ ಕೊಟ್ಟಾರ ಕೈತಲ್ದ ಕರಾವಳಿ ಕಾಲೇಜು ವಿದ್ಯುತ್ ದೀಪದ ಅಲಂಕಾರ ದೀಪ ಅಲಂಕಾರಡು ಒಂದು ವಿದ್ಯಾರ್ಥಿಗಳ ಉಪಸ್ಥಿತಿಡು ದೀಪಾವಳಿ ಸಂಭ್ರಮಾಚರಣೆ ನಡೆತದೆ. ಪಟಾಕಿ ನಿಷೇಧ ಹಸಿರು ಪಟಾಕಿಗೆ ಅವಕಾಶ ಪಂಪಿನ ಒವ್ವೇ ಗೊಂದಲಲು ಇಚ್ಚಾಂದೆ ಪಟಾಕಿನು ಕೂಡ ಪಂದೆ ನಮೂನೆದ ರಂಗೋಲಿ ವಿನ್ಯಾಸ ದೀಪದ ಬುಲ್ಪದ ಅಲಂಕಾರ ನಡಪಾಯಿನ ದೀಪಾವಳಿ ಆಚರಣೆದ ಬಗೆಟ್ ಪೊಲಪ್ಕೋರ್ನ ಕರಾವಳಿ ಕಾಲೇಜ್ ಸಮೂಹ ಶಿಕ್ಷಣ ಸಂಸ್ಥೆದ ಸ್ಥಾಪಕ ಅಧ್ಯಕ್ಷರು ಶ್ರೀ ಎಸ್ ಗಣೇಶ್ ರಾವ್ ಪಾತಿರೊಂದು ಬೊಲ್ಪದ ಪರ್ಬ ದೀಪಾವಳಿದ ಶುಭಾಶಯ ತಿರಿಪಾಯರು. ಕೊರೋನಾ ಮಹಾಮಾರಿ ಪ್ರಪಂಚದ ದೂರವಾಗಲಿ ಹೇಳುವಂಥ ಪ್ರಾರ್ಥನೆಯೊಂದಿಗೆ ನಾವು ಮಂಗಳೂರಿನ ಕರಾವಳಿ ಕಾಲೇಜುಗಳ ಸಮೂಹದಲ್ಲಿ ಕಡಿಮೆ ವಿದ್ಯಾರ್ಥಿಗಳಿದ್ದರೂ ಇಷ್ಟು ವರ್ಷ ಸಂತೋಷದಿಂದ ಮಾಡಿದಂಥ ಆಚರಣೆಯನ್ನು ಮಾಡದೇ ಇರಬಾರ್ದು ಹೇಳುವಂಥ ಕಾರಣದಿಂದ ಮತ್ತು ಸಂಪೂರ್ಣವಾಗಿ ಯಾವುದೇ ಪ್ರಕೃತಿಗೆ ವಿರೋಧವಾದ ಪಟಾಕಿಗಳನ್ನು ಹಚ್ಚದೆ ಕೇವಲ ದೀಪದಿಂದ ಮತ್ತು ವಿದ್ಯುತ್ ಅಲಂಕಾರಗಳಿಂದ ಭವ್ಯವಾಗಿ ಸುಂದರವಾಗಿ ಇವತ್ತು ಆಚರಿಸಿದ್ದೇವೆ ಹೇಳಲಿಕ್ಕೆ ಸಂತೋಷ ಪಡ್ತೇವೆ. ಇಡೀ ಪ್ರಪಂಚ ಕಷ್ಟಕಾಲದಲ್ಲಿರುವಾಗ ಹೆಚ್ಚಿನಂಶ ದೀಪಾವಳಿ ಮುಖಾಂತರ ಇನ್ನೊಮ್ಮೆ ಒಗ್ಗಟ್ಟಿನ ಸಾಮರಸ್ಯದ ಸಂದೇಶ ಹೋಗಿ ಪ್ರತಿಯೊಬ್ಬರ ಕಷ್ಟದಲ್ಲಿ ನಾವು ಸಾಧ್ಯವಾದಷ್ಟು ಅವರ ಕಣ್ಣರಿಸುವಂಥ ಕಾಯಕವನ್ನು ಮಾಡಿ ನಾವೆಲ್ಲರೂ ಬಂಧುಗಳು ಹೇಳುವ ರೀತಿಯಲ್ಲಿ ಕೊರೋನಾ ಈ ಪ್ರಪಂಚ ಬಿಟ್ಟು ಹೋಗುವ ತನಕ ಸಾಧ್ಯವಾದಷ್ಟು ದೀಪಾವಳಿ ಹೆಸರಲ್ಲಿ, ದೇವರ ಹೆಸರಲ್ಲಿ, ಸಮಾಜದ ಹೆಸರಲ್ಲಿ, ರಾಜಕೀಯ ಹೆಸರಲ್ಲಿ ನಾವು ಇನ್ನೊಬ್ಬರ ಸೇವೆಯನ್ನು ಮಾಡುವತ್ತ ಗಮನ ಕೊಡೋಣ ಹೇಳುವಂಥ ಆಶಯದೊಂದಿಗೆ, ಭಾವನೆಯೊಂದಿಗೆ ಇವತ್ತು ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ ಹೇಳಲಿಕ್ಕೆ ಸಂತೋಷ ಪಡ್ತೇವೆ.